ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಉಳ್ಳಾಲ ನಗರಸಭೆಟ್ 75ನೇ ಗಣರಾಜ್ಯೋತ್ಸವನು ಶುಕ್ರವಾರ ಆಚರಣೆ ಮಾಡ್ತೊಂಡೇರು. ಉಳ್ಳಾಲ ನಗರಸಭೆದ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ಧ್ವಜಾರೋಹಣ ನಡಪಾಯರು. ಅಭಿವೃದ್ಧಿ ಪಾತೆರ್ನ ವಾಣಿ ವಿ ಆಳ್ವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ ಧ್ಯೇಯలను ಪಾಲಿಸಾದು ನಮ್ಮ ಕೆಲಸನ ನಿರ್ವಹಿಸಾದು ನಮ್ಮ ಬದುಕಡು ಅಭಿವೃದ್ಧಿಯಾವಡು. ಉಳ್ಳಾಲದ ಮಾತಾ ಅಭಿವೃದ್ಧಿಡು ನಿಕ್ಲಿನ ಸಾಕಾರ ಬೋಡು ತಂಕ್ಲಿನ ಪೌರ ಕಾರ್ಮಿಕರು ಸ್ವಚ್ಛತೆಡು ಎಡ್ಡ ರೀತಿಡು ಬೇಲ ಮತ್ತೊಂದು ಏರ್ಪಾಡು ತೆರೆಪಾಯರು. ಪ್ರಜೆಗಳಿಗೋಸ್ಕರ ಅಂತ ಹೇಳುವಂತಹ ಒಂದು ಕಾರ್ಯವೈಖರಿಯನ್ನು ನಮ್ಮ ದೇಶಕ್ಕೆ ಅದನ್ನು ಒಪ್ಪಿಸಿದರೆ ಅದು ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರೆಲ್ಲ ಧ್ಯೇಯಾಧ್ಯಗಳನ್ನು ನಾವೆಲ್ಲರೂ ಪಾಲಿಸಿಕೊಂಡು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಅದನ್ನು ತೋರಿಸಿ ನಾವು ಬೆಳವಣಿಗೆಯನ್ನು ಸಾಧಿಸಬೇಕು. ಜೊತೆಗೆ ಉಳ್ಳಾಲದ ಸಮಗ್ರ ಅಭಿವೃದ್ಧಿಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೇಳ್ಕೊಳ್ತೇನೆ. ಇವತ್ತು ಬೆಳಿಗ್ಗೆ ಬರುವಾಗಲೇ ನನಗಂತೂ ತುಂಬ ಖುಷಿಯಾಗಿದೆ ನಮ್ಮ ಊರನ್ನು ನೋಡಿ. ನಮ್ಮ ಪೌರ ಕಾರ್ಮಿಕರು 6 ಗಂಟೆಗೆ ಎದ್ದು ಇಡೀ ನಮ್ಮ ತೊಕ್ಕೊಟ್ಟಿನಿಂದ ಉಳ್ಳಾಲದ ಫುಲ್ ಸುಂದರವನ್ನು ಕಾಯ್ದುಕೊಂಡಿದ್ದೀರಿ. ಇದಕ್ಕೆ ಬಹುಶಃ ಅಬ್ಬಕ್ಕ ಸರ್ಕಲಿಂದ ಉಳ್ಳಾಲದವರೆಗೆ ಯಾವುದೇ ಒಂದು ಹೋರ್ಡಿಂಗ್ಸ್ ಕೂಡ ಕಾಣ್ತಾ ಇಲ್ಲ. ಅದನ್ನು ಕೂಡ ಜನರಿಗೆ ಎಷ್ಟು ಮನವರಿಕೆ ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ಜಾಥಾ ಮುಗ್ದ ಕೂಡಲೇ ನಾವು ಅದನ್ನು ಪುನಃ ನಿಮಗೆ ಹಾಕಿಕೊಡ್ತೇವೆ ಅಂತ ಹೇಳುವಂಥ ಧಾರ್ಮಿಕ ಕಾರ್ಯಗಳಿಗೆ ಕೊಡ್ತೇವೆ ಅಂತ ಹೇಳುವ ಪ್ರಾಮಿಸನ್ನು ಕೊಟ್ಟು ಜನರ ಹತ್ರ ಯಾವುದೇ ಒಂದು ಸಂಶಯಕ್ಕೆ ಎಡೆ ಮಾಡದೆ ಈ ಕೆಲಸವನ್ನು ಮಾಡಿದ್ದೀರಾ. ನಿಮಗೆ ಪೌರ ಕಾರ್ಮಿಕರಿಗೆ ನಾನೆಲ್ಲರಿಗೂ ಸಹ ಶುಭವನ್ನು ಹಾರೈಸ್ತೇನೆ. ನಾನೆಲ್ಲ ಸಿಬ್ಬಂದಿ ವರ್ಗದವರು ಬೆಳಗ್ಗೆಯಿಂದ ನಿನ್ನೆಯಿಂದ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಗೌರವಾನ್ವಿತ ಸದಸ್ಯರುಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ಇವತ್ತು ಉಳ್ಳಾಲ ನಗರಸಭೆದ ಕಾರ್ಯಪಾಲಕರು RP ನಾಯಕ್, ಕಂದಾಯ ಅಧಿಕಾರಿ ನವೀನ್ ಹೆಗ್ಡೆ, ಅಕೌಂಟೆಂಟ್ ಸೂಪರಿಂಟೆಂಡೆಂಟ್ ವಿಂದ್ಯಾ, ಇಂಜಿನಿಯರ್ ತುಳಸಿ ಅಂಚನೆ ಉಳ್ಳಾಲ ನಗರಸಭೆ ಸದಸ್ಯರು, ಸಿಬ್ಬಂದಿಲು, ಪೌರ ಕಾರ್ಮಿಕರು ಪಾಲ್ಪಡೆದಿದ್ದರು. ಸಿಟಿ ಎಂಟರ್ಪ್ರೈಸಸ್ನ ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್. ಎಲ್ಲಾ ತರಹದ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಫಿಲಿಪ್ಸ್, ಕ್ರಾಂಪ್ಟನ್, ಪ್ಯಾನಾಸೋನಿಕ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳು, ಅನಾಕ್ಸ್ LED ಲೈಟ್ಸ್ಗಳು, GM ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳು,
ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಲೈಟ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ. ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯ. ಸಿಟಿ ಎಲೆಕ್ಟ್ರಿಕಲ್ಸ್ ಸಿಟಿ ಸ್ವಿಚ್ ಬೋರ್ಡ್ಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಲೈಟ್ಸ್, LIC ಸ್ಟ್ಯಾನಿಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 0824 2465 ಮೊಬೈಲ್ 9480 926554. ಉಳ್ಳಾಲ ಸೈಯದ್ ಮದನಿ ದರ್ಗಾ ವತಿರ್ದು 75ನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆಯನ್ನು ಶುಕ್ರವಾರ ನಡೆಪಾಯಿರು. ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರು ಹಾಜಿ BG ಹನೀಫ್ ಧ್ವಜಾರೋಹಣ ನಡೆಪಾಯಿರು. لا إله إلا الله الله أكبر الله أكبر لله الحمد. सारे जहां से अच्छा हिंदोस्ता हमारा हमारा, सारे जहां से अच्छा हिंदोस्ता हमारा हमारा, सारे जहां से अच्छा हिंदोस्ता हमारा. हम बुलबुले हैं इसके है गुलसिता हमारा हमारा, सारे जहां से अच्छा हिंदोस्ता हमारा हमारा, सारे जहां से अच्छा हिंदोस्ता हमारा. हम बुलबुले हैं इसकी है गुलसिता हमारा हमारा, सारे जहां से अच्छा हिंदोस्ता हमारा हमारा, सारे जहां से अच्छा. मजहब नहीं सिखाता आपस में बैर रखना, मजहब नहीं सिखाता आपस में बैर रखना. हिंदी है हम, हिंदी है हम, वतन है. ನಮ್ಮ ಸಂವಿಧಾನ ನಮಕ್ ಸಹೋದರತೆ, ಸಮಾನತೆ, ಸಹಬಾಳ್ವೆನು ಕಲ್ಪಾದು ಕೊಡ್ತುಂಡು. ಸಂವಿಧಾನನ ಒರಿಪಾಯರೆ ನಮ್ಮ ಶ್ರಮಿಸಾಗ ದೇಶಗಾದ ಸೇವೆ ಮಲ್ತಿನ ನೌಕಾಪಡೆ, ವಾಯುಪಡೆ, ಭೂಸೇನೆ ಬೊಕ್ಕ ವಿಜ್ಞಾನಿಲೆನು ನಮ್ಮ ಇನಿ ನೆಂಪು ಮಲ್ಪುಗ ಪಂಡದ ಹಾಜಿ BG ಹನೀಫ್ ತೆರಿಪಾಯರು. ನಾವು ಈಗ 75ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 1947ರಲ್ಲಿ ಸ್ವತಂತ್ರವಾದರೂ ನಮಗೆ 1950 ಜನವರಿ 26ರಂದು ನಮ್ಮ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಕಾರ್ಯಾಂಗ ಜನರ ಸೇವೆ ಮಾಡುವ ಕಾರ್ಯಾಂಗ, ಅದೇ ರೀತಿ ಜನರಿಗೆ ನ್ಯಾಯ ಕೊಡುವ ನ್ಯಾಯಾಂಗ, ಅದೇ ರೀತಿ ಜನರಿಂದ ಆಯ್ಕೆಯಾದ ಶಾಸಕಾಂಗ, ಇದರ ಸಮ್ಮಿಲನವೇ ಸಂವಿಧಾನ. ಈ ಸಂವಿಧಾನವು ನಮಗೆ ಸಹೋದರತೆ, ಸಮಾನತೆ, ಸಹಬಾಳ್ವೆಯನ್ನು ಕಲಿಸಿಕೊಡುತ್ತದೆ. ಈ ದೇಶದ ಬದ್ಧತೆಗಾಗಿ ನೌಕಾಪಡೆಯ ಸೈನಿಕರನ್ನು ನೆನೆಸುತ್ತಾ, ಅದೇ ರೀತಿ ವಾಯುಪಡೆಯ ಸೈನಿಕರನ್ನು ನೆನೆಸುತ್ತಾ, ಅದೇ ರೀತಿ ಭೂಪಡೆಯ ಸೈನಿಕರನ್ನು ನೆನೆಸುತ್ತಾ, ಈ ದೇಶಕ್ಕಾಗಿ, ಈ ದೇಶದ ಅಭಿವೃದ್ಧಿಗಾಗಿ ಸೇವೆ ಮಾಡುತ್ತಿರುವ ವಿಜ್ಞಾನಿಗಳನ್ನು ನೆನೆಸುತ್ತಾ, ಅದೇ ರೀತಿ ಈ ದೇಶದ ಎಲ್ಲ ಪ್ರಜೆಗಳಿಗೂ, ಉಳ್ಳಾಲದ ಎಲ್ಲ ಜನತೆಗೂ, ಸಹೋದರ ಸಹೋದರಿಗೂ, ಇಲ್ಲಿ ನೆರವೇರಿದ ಎಲ್ಲರಿಗೂ
75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಸೈಯದ್ ಮದನಿ ಶರಿಯತ್ ಕಾಲೇಜ್ ಬೊಕ್ಕ ದವ್ವಾ ಕಾಲೇಜ್ ಪ್ರಾಂಶುಪಾಲರು ಅಹಮದ್ ಕುಟ್ಟಿ ಸಕಾಫಿ ದುವಾ ನಡಪಾಯರು. ربنا تقبل منا ما قرأنا من كلامك العزيز واثب لنا عليه ثواب من عندك يا رب العالمين أوصل وبلغ ثواب ذلك إلى حضرة نبيك وحبيبك محمد وإلى حضرة آله وأصحابه وذرياته وجميع الصحابة والصحابيات كلهم أجمعين وإلى حضرات جميع الأنبياء والأولياء والعلماء والصديقين والشهداء والصالحين خصوصا من روح محمد الشريف المدني قدس الله تعالى سر العزيز وسائر أوليائك وعلمائك الكرام زد لهم يا الله تشريفا وتكريما وتعليما واعد علينا وعلى جميع المسلمين والمؤمنين من فيضاتهم وبركاتهم وحمايتهم ونصرتهم نسألك الله بحقوق من تبارك لنا. ಉಳ್ಳಾಲ ಸೈಯದ್ ಮದನಿ ದರ್ಗಾದ ಪ್ರಧಾನ ಕಾರ್ಯದರ್ಶಿ ಸಿಹಾಬ್ ಸಕಾಫಿ ಪ್ರಾಸ್ತಾವಿಕ ಪಾತ್ರ ಪಂಡದ ಸಭೆ ನಿಂತ್ಕೊಂಡರು. ಕೋಶಾಧಿಕಾರಿ ನಾಜಿಮ್ ಕಚೇರಿ, ಕಾರ್ಯದರ್ಶಿ ಇಜಾಕ್ ಮುಸ್ತಾಕ್, ಸದಸ್ಯರು ಯುಡಿ ಅಶ್ರಫ್, ಖತೀಬರು ಇಬ್ರಾಹಿಂ ಸಾದಿ, ಹಳೆಕೋಟೆ ಮಸ್ಜಿದುಲ್ ಕರೀಂದ ಅಧ್ಯಕ್ಷರು ಮೊಹಮ್ಮದ್, ಸೈಯದ್ ಮದನಿ ಕಾಲೇಜ್ದ ಉಸ್ತಾದ್ ನುಹ್ಮಾನ್ ನುರಾನಿ, ಅಂಜನಿ ಟ್ರಸ್ಟ್ ಸದಸ್ಯರು, ದರ್ಗಾ ಸಮಿತಿ ಸದಸ್ಯರು, ವಿದ್ಯಾರ್ಥಿಗಳು ಪಾಲ್ಪಡೆದಿದ್ದರು. ಉಪ ಪ್ರಾಂಶುಪಾಲರು ಇಬ್ರಾಹಿಂ ಅಹಸನಿ ಸಂವಿಧಾನದ ಪ್ರತಿಜ್ಞಾ ಬೋಧನೆ ಮತದ ಸೊನ್ನೆ ಸಂದಾಯರು. We the people of India, ಭಾರತೀಯರಾದ ಜನಗಳಾದ ನಾವು ಭಾರತವನ್ನು ಒಂದು ಸೌರಭೂಮಿಯ ಸರ್ವಾಧಿಕಾರ ಸರ್ವಧರ್ಮ ಪ್ರಸ್ತಾಪನೆಗಳ ಇರುವಂತಹ ಧ್ಯೇಯ, ಸ್ವಾತಂತ್ರ್ಯ, ಸಮಾನತೆ, ವ್ಯಕ್ತಿ ಗೌರವ, ಭಾತೃತ್ವ ಇವುಗಳನ್ನು ಅಳವಡಿಸಿ ಜೀವಿಸಲು ನಾನು ಸಿದ್ಧನಾಗಿದ್ದೇನೆ. ಶ್ರೀ ನಾಗಬ್ರಹ್ಮ ಕ್ಷೇತ್ರ ಪಿಲಾರು ಲಕ್ಷ್ಮೀಗುಡ್ಡೆ ಸೋಮೇಶ್ವರ 15ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿದ್ದ ಕೀರ್ತಿಶೇಷ ಬ್ರಹ್ಮಶ್ರೀ ವೇದಮೂರ್ತಿ ಶ್ರೀ ಬಿ ಕೇಶವ ಜೋಗಿತಾಯ ಬಂಗಳಾಯಿ ಇವರ ಆಶೀರ್ವಾದಗಳೊಂದಿಗೆ ದಿನಾಂಕ 28/1/2024 ಆದಿತ್ಯವಾರ ನಡೆಯಲಿರುವುದು. ಬೆಳಿಗ್ಗೆ 10ರಿಂದ ಪ್ರಾರ್ಥನೆ, ಪುಣ್ಯಾಹ, ನವಕ ಕಲಶ, ಗಣಹೋಮ, ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ನಾಗತಂಬಿಲ, ರಕ್ತೇಶ್ವರಿಗೆ ತಂಬಿಲ, ಆಶ್ಲೇಷ ಬಲಿ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, 1 ಗಂಟೆಗೆ ಪಲ್ಲ ಪೂಜೆ, ಅನ್ನ ಸಂತರ್ಪಣೆ. ರಾತ್ರಿ 8 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ, 8:30ಕ್ಕೆ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ, 9:30ಕ್ಕೆ ಅಮ್ಮ ಕಲಾವಿದರು ಕುಡ್ಲ ಅಭಿನಯಿಸುವ ಅಮ್ಮೇರು ತುಳು ಹಾಸ್ಯಮಯ ನಾಟಕ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಮಹಿಳಾ ಸಮಿತಿಯ ಸರ್ವ ಸದಸ್ಯರು, ಶ್ರೀ ನಾಗಬ್ರಹ್ಮ ಕ್ಷೇತ್ರ ಪಿಲಾರು ಲಕ್ಷ್ಮೀಗುಡ್ಡೆ. ಮನೆ ನಿರ್ಮಾಣದ ಆಲೋಚನೆಯೇ, ಹೊಸ ಮನೆ ಕೊಂಡುಕೊಳ್ಳುವ ಯೋಚನೆಯೇ, ನಿಮ್ಮ ಯೋಚನೆ ಆಲೋಚನೆಗಳಿಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ವಿಶ್ವಾಸಾರ್ಹತೆಯೊಂದಿಗೆ ವಾಸ್ತು ಪ್ರಕಾರದ ನಿರ್ಮಾಣಕ್ಕೆ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ಮನೆ ಕಟ್ಟಡ ಕಾಮಗಾರಿ ಪೂರ್ತಿಗೊಳಿಸಲಾಗುವುದು. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್, ಹರಿದಾಸ್ ಕೆ ಮಾಡೂರು, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9880153665, ದೂರವಾಣಿ 08242281 ಕುಡ್ಲ ಮೇರಿ ಹಿಲ್ದ ಗೃಹರಕ್ಷಕ ದಳ ಕಚೇರಿ 75ನೇ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಶುಕ್ರವಾರ ಆಚರಣೆ ಮಾಡ್ಕೊಂಡರು. ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಧ್ವಜಾರೋಹಣ ನಡಪಾದ. ಜಗತ್ತದ ಮಾಮಲ್ಲ ಪ್ರಜಾಪ್ರಭುತ್ವವಾದಿ ರಾಷ್ಟ್ರ ಭಾರತ ಆದಿತದ ನಮ್ಮ ಸಂವಿಧಾನ ದಿಂಜ ಸುದೀರ್ಘ ಸಂವಿಧಾನ ಆತನು. ಇಂಚಿನ ಪವಿತ್ರ ಸಂವಿಧಾನನು ಕಾತೊನೆರೆ ನಮ್ಮ ಮಾತ ನಮ್ಮನು ಕುಡೋರ ದೇಶಗಾದು ಸಮರ್ಪಿಸೋಡಾಯನ ಅಗತ್ಯ ಉಂಡು.
ಈ ದೇಶದ ಪ್ರಜಾಪ್ರಭುತ್ವದ ಮೌಲ್ಯలను ತೆರ್ತುಪತ್ತುನ ಸಾಮಾಜಿಕ ಹೊಣೆಗಾರಿಕೆ ಪ್ರತಿಯೊರಿ ಪ್ರಜೆಗಳ ಉಪ್ಪೋಡು. ದೇಶಗಾದ ಪ್ರಾಣತ್ಯಾಗ ಮಲ್ತಿನ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ರೆನ ತ್ಯಾಗ ಬಲಿದಾನలను ವ್ಯರ್ಥ ಆವಂದಿಲ್ಲಕ ತೂವನ್ನವು ಪ್ರತಿಯೊಂಜಿ ಭಾರತೀಯರ್ನ ಕರ್ತವ್ಯ ಆತನು ಬೊಕ್ಕ ಹೊಣೆಗಾರಿಕೆ ಆತನು ಪಣ ತೆರಿಪಾಯರು. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಸಿತರಂಗಾ. ತವ ಶುಭ ನಾಮೇ ಜಾಗೆ तव शुभाशिष मागे गाहे तव जय दाता. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. बोलो भारत माता की जय. बोलो भारत माता की जय. ವಂದೇ ಮಾತರಂ. ವಂದೇ ಮಾತರಂ. ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭ ಹಾರೈಕೆಗಳು. ನಮ್ಮ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದಿ ರಾಷ್ಟ್ರ. ಈ ಪ್ರಜಾಪ್ರಭುತ್ವವಾದಿ ರಾಷ್ಟ್ರದ ಎಲ್ಲ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ನಾವು ಇನ್ನೂ ಸಹ ಪ್ರಜಾಪ್ರಭುತ್ವದ ನೈತಿಕತೆಯನ್ನು, ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಪ್ರಾಮಾಣಿಕವಾಗಿ, ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ನಿಷ್ಕಾಮ ಸೇವೆ ಸಲ್ಲಿಸುವ ಗೃಹ ರಕ್ಷಕರು ಇನ್ನೂ ಸಹ ಮಾಡಬೇಕಾದ ಅಗತ್ಯ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಹೀಗೆ ಸುಮಾರು ಮಹನೀಯರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ. ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಹೇಳೋ ಚಿಂತಿಸುವ ಕೆಲಸವನ್ನು ನಾವು ಮಾಡಬೇಕು. ನಾವೆಲ್ಲ ಖಾಕಿ ಯೂನಿಫಾರ್ಮ್ ಹಾಕಿ ದೇಶ ಸೇವೆಯನ್ನು, ನಮ್ಮಿಂದಾದಂತಹ ದೇಶ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೃಹ ರಕ್ಷಕರು ಮತ್ತಷ್ಟು ಜವಾಬ್ದಾರಿಯಿಂದ, ಮತ್ತಷ್ಟು ಬದ್ಧತೆಯಿಂದ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ನಾವೆಲ್ಲ ಮಗದೊಮ್ಮೆ ದೇಶಕ್ಕಾಗಿ ನಮ್ಮ ಜೀವವನ್ನು ಮುಡುಪಾಗಿಡೋಣ ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭ ಹಾರೈಕೆಗಳು. ಜೈ ಹಿಂದ್. ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆಯನ ಪೋಸಕುರದ ನಿರ್ದೇಶಕಿಯರು ವಿದ್ಯಾಧರ್ ಶೆಟ್ರ್, ಭಾರತ ಸಂವಿಧಾನದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನೇತೃತ್ವದ ರಚನೆ ಮಾಡ್ತಾರೆ. ನಮ್ಮ ಮಾತ ಜವಾಬ್ದಾರಿಯುತ ಭಾರತದ ಪ್ರಜೆಗಳಾದ ಸಂವಿಧಾನದ ನಿಯಮಗಳನ್ನು ಪಾಲಿಸಾವನಿ ನಮ್ಮ ಕರ್ತವ್ಯ. ಒವ್ವಿ ಇಲಾಖೆ ಬೊಕ್ಕ ನೊಂದಾಯಿತ ಅತ್ತಂದಿನ ಸಂಘ ಸಂಸ್ಥೆಲು ಸಂವಿಧಾನದ ನಿಯಮಗಳನ್ನು ಪಾಲಿಸಾವನಿ ಅಗತ್ಯ ಆದಿತದ ನಿಯಮಾನುಸಾರ ಕರ್ತವ್ಯ ಮಲ್ತಂಡ ಸಂಘ ಸಂಸ್ಥೆಲು ಯಶಸ್ವಿಯಾರ ಸಾಧ್ಯ ಉಂಟು. ಅವಿತಲಕನೆ ಗೃಹ ರಕ್ಷಕ ಇಲಾಖೆಲ್ಲ ಶಿಸ್ತಿರ್ದು ಕಾರ್ಯನಿರ್ವಹಿಸಾವಲಕ ಲೆಪ್ಪು ಕೊರಿಯರು. ಈ ರೀತಿಯಾಗಿ ನಮ್ಮ ದೇಶವನ್ನೇ ನಾವು ತೆಗೆದುಕೊಂಡು ಹೋದರೆ ಈ ದೇಶಕ್ಕೂ ಒಂದು ಚೌಕಟ್ಟು, ಪ್ರಜಾಪ್ರಭುತ್ವವಾಗಿ ಇರುವಂತಹ ಒಂದು ಚೌಕಟ್ಟು ಸಂವಿಧಾನದಲ್ಲಿದೆ. ಸಂವಿಧಾನ ಅಂತ ಹೇಳುವಾಗ ಸಹಜವಾಗಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎನ್ನುವಂತಹ ಒಂದು ಮೂಲಭೂತವಾದಂತಹ ಒಂದು ಕಲ್ಪನೆ. ಅಂದರೆ ನಮ್ಮಿಂದ ನಮಗಾಗಿ ನಮಗೋಸ್ಕರ. ಇದನ್ನು ಮಾಡುವವರು ಯಾರು, ಇದು ಹೇಗೆ ಇರಬೇಕು ಎನ್ನುವುದನ್ನೆಲ್ಲವನ್ನು ಅಲ್ಲಿ ವಿಶದವಾಗಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂವಿಧಾನಾತ್ಮಕ ದೇಶ ಯಾವುದು ಅಂತ ಹೇಳಿದರೆ ನಮ್ಮದು ಅಂತ ಹೇಳ್ತೇವೆ. ಅತಿ ದೊಡ್ಡ ಸಂವಿಧಾನ ಯಾವುದು ಅಂತ ಹೇಳಿದರೆ ಅದು ಕೂಡ ನಮ್ಮದು. ಈ ಸಂವಿಧಾನ ರಚಿಸುವಾಗ 1900 ನಿಮ್ಮದು ಎಲ್ಲರಿಗೂ ಗೊತ್ತಿದೆ, 1947 ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯವನ್ನು ಪಡೆಯುತ್ತೇವೆ. ಆದರೆ ಈ ಸ್ವಾತಂತ್ರ್ಯವನ್ನು ಪಡೆಯುವಾಗ ನಮಗೆ ಅಷ್ಟರವರೆಗೆ ಈ ಸಂವಿಧಾನ ರಚನೆ ಆಗಿರಲಿಲ್ಲ. ಯಾಕೆಂದರೆ ಆಗಷ್ಟೇ ನಾವು ಸ್ವಾತಂತ್ರ್ಯವನ್ನು ಪಡೆದದ್ದು. ಆಗ ಏನಾಯಿತು,
ಬ್ರಿಟಿಷರು ಯಾವ ಕಾನೂನನ್ನು 1935ರಲ್ಲಿ ಭಾರತೀಯ ಆ್ಯಕ್ಟ್ ಅಂತ, ಭಾರತೀಯ ಕಾನೂನು ಅಂತ ಯಾವುದನ್ನು ಮಾಡಿಕೊಂಡಿದ್ರು, ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಮುಂದುವರಿಬೇಕಾಯಿತು. ಯಾಕೆಂದರೆ ಒಂದು ದೇಶ ಮುಂದುವರಿಬೇಕಿದ್ರೆ, ಅಥವಾ ಈಗ ಇಲ್ಲಿ ಗೃಹ ರಕ್ಷಕ ದಳವನ್ನೇ ನೀವು ನೋಡಿ, ಅದು ಮುಂದುವರಿಬೇಕಿದ್ರೆ ಒಂದು ಚೌಕಟ್ಟು ಅಂತ ಬೇಕು. ಆ ಚೌಕಟ್ಟು ಬ್ರಿಟಿಷರು ಮಾಡಿಟ್ಟಂತಹ ಚೌಕಟ್ಟಾಗಿತ್ತು. ಹಾಗಾಗಿ ಸ್ವಾತಂತ್ರ್ಯ ಬಂದ ಕೂಡಲೇ ನಮ್ಮ ಪ್ರಮುಖರೆಲ್ಲರೂ ಸೇರಿ ನಮಗೆ ನಮ್ಮದೇ ಆದಂತಹ ಒಂದು ಸಂವಿಧಾನ ಬೇಕು, ನಮ್ಮ ದೇಶವನ್ನು ಸಮರ್ಥವಾಗಿ ಮುನ್ನಡೆಸುವಂತಹ, ಎಲ್ಲರನ್ನು ಒಂದೇ ರೀತಿಯಾಗಿ ನೋಡುವಂತಹ ಒಂದು ಸಂವಿಧಾನ ಬೇಕು ಅಂತ ಹೇಳಿಕೊಂಡು 7 ಜನರ ಒಂದು ತಂಡದ ಮೂಲಕವಾಗಿ ಸಂವಿಧಾನದ ಕರಡು ಸಮಿತಿ ರಚನೆ ಆಗ್ತದೆ. ಅದಕ್ಕೆ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಪ್ರಮುಖರಾಗಿರ್ತಾರೆ, ಮತ್ತು 6 ಮಂದಿ ಸದಸ್ಯರಿರ್ತಾರೆ, ಮತ್ತು ತುಂಬ ಮಂದಿ ಗೌರವ ಸಲಹೆಗಾರರು. ಯಾವ ಕಾನೂನಿನ ಚೌಕಟ್ಟಿನಲ್ಲಿ ಪರಿಮಿತಿಯಲ್ಲಿ ಅವರೆಲ್ಲ ವಿಶೇಷ ತಜ್ಞರಾಗಿದ್ದಾರೋ ಅಂತಹ ತುಂಬ ಮಂದಿ, ನಮ್ಮ ಜಿಲ್ಲೆಯವರು 2-3 ಮಂದಿ ಇದ್ದಾರೆ ಎನ್ನುವಂತಹ ನಾವು ವಿಷಯವನ್ನು ಕೇಳಿದ್ದೇವೆ. ನಮ್ಮ ರಾಜ್ಯದವರು, ಬೇರೆ ಬೇರೆ ರಾಜ್ಯದವರು, ಅವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ತಜ್ಞರಾಗಿದ್ದವರು, ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ತಜ್ಞರಾದವರು, ನುರಿತರಾದವರೆಲ್ಲರೂ ಗೌರವ ಸಲಹೆಗಾರರಾಗಿ 7 ಮಂದಿಯ ಒಂದು ಕರಡು ಸಮಿತಿ ರಚನೆ ಆಗ್ತದೆ. 1949 ನವೆಂಬರ್ 26ರಂದು ಈ ಕರಡು ಸಮಿತಿಯಿಂದ ಒಂದು ಸಂವಿಧಾನದ ಇದನ್ನು ಅವರು ಒಪ್ಪಿಸ್ತಾರೆ ನಮ್ಮ ಸರ್ಕಾರಕ್ಕೆ. ಅಂದರೆ ಯಾವ ಕೇಂದ್ರ ಸರ್ಕಾರ ಆಗಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಅವರಿಗೆ ಒಪ್ಪಿಸ್ತಾರೆ. ಅದು 2 ತಿಂಗಳಲ್ಲಿ ಎಲ್ಲ ರೀತಿಯ ಪರಿಶೀಲನೆಯಾಗಿ ಆಗಬೇಕಾದಂತಹ ತಿದ್ದುಪಡಿಗಳೆಲ್ಲವೂ ಆಗಿ 1950 ಜನವರಿ 26ರಂದು ಅಂಗೀಕಾರವಾಗ್ತದೆ. ಅಂದಿನಿಂದ ನಮ್ಮ ದೇಶ ಗಣರಾಜ್ಯವಾಗಿ ಪ್ರಜಾಪ್ರಭುತ್ವ ದೇಶವಾಗಿ ಪರಿಗಣಿಸಲ್ಪಡ್ತದೆ. ಅಷ್ಟರವರೆಗೆ ಸ್ವಾತಂತ್ರ್ಯ ಬಂದಿದ್ದರೂ ಪ್ರಜಾಪ್ರಭುತ್ವ ದೇಶ ಅಂತ ನಮ್ಮದು ಅಂಗೀಕಾರ ಆಗಿರಲಿಲ್ಲ. ಯಾಕೆ ಜನವರಿ 26ರನ್ನೇ ಆಯ್ಕೆ ಮಾಡಿಕೊಂಡು ಅಂತ ಹೇಳಿದರೆ, ಹಿಂದೆ ಬ್ರಿಟಿಷರ ವಿರುದ್ಧ ಚಳವಳಿ ಮಾಡುವಂತಹ ಸಂದರ್ಭದಲ್ಲಿ 1930ರಲ್ಲಿ ಜನವರಿ 26ರಂದು ನಾವು ನಮ್ಮ ದೇಶದ ಹೋರಾಟಗಾರರೆಲ್ಲರೂ ಸೇರಿ ನಮ್ಮದು ಪೂರ್ಣ ಸ್ವರಾಜ್ಯ ದೇಶ ಅಂತ ಅವರು ಘೋಷಣೆ ಮಾಡಿರ್ತಾರೆ. ಯಾವ ಪೂರ್ಣ ಸ್ವರಾಜ್ಯ ದೇಶ ಅಂತ ಹೇಳಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗ ಮುಂಚೂಣಿಯಲ್ಲಿತ್ತು, ಅದರ ನೇತೃತ್ವದಲ್ಲಿ ಎಲ್ಲರೂ ಇದ್ದರು. ಅಂತಹ 1930 ಜನವರಿ 26ರಂದು ನಮ್ಮದು ಪೂರ್ಣ ಸ್ವರಾಜ್ಯ ದೇಶ, ಬ್ರಿಟಿಷರ ವಿರುದ್ಧ ನಾವು ಪೂರ್ಣ ಸ್ವರಾಜ್ಯವನ್ನು ಪಡೆಯುತ್ತೇವೆ ಅಂತ ಘೋಷಣೆ ಮಾಡಿದರು. ಅದೇ ದಿನವನ್ನು ಗಣರಾಜ್ಯೋತ್ಸವ ದಿವಸವಾಗಿ ಆ ಒಂದು ಜನವರಿ 26ರನ್ನು ಆಯ್ಕೆ ಮಾಡಿಕೊಂಡು ನಮ್ಮ ದೇಶದ ಆಗಿನ ಪ್ರಮುಖರು ಎಲ್ಲರೂ ಸೇರಿಕೊಂಡು ಅದನ್ನು ಅಂಗೀಕಾರ ಮಾಡ್ತಾರೆ. ಕಚೇರಿದ ಪ್ರಥಮ ದರ್ಜೆ ಸಹಾಯಕಿಯರು ಶ್ರೀಮತಿ ಶ್ಯಾಮಲಾಯೆ, ಸೀನಿಯರ್ ಪ್ಲಟೂನ್ ಕಮಾಂಡರ್ ಕುಡ್ಲ ಘಟಕದ ಘಟಕಾಧಿಕಾರಿ ಮಾರ್ಕ್ ಶೇರಾ, ಅಂಚನೆ ಕುಡ್ಲ ಘಟಕದ ಸುಮಾರು 100 ಜನ ಗೃಹರಕ್ಷಕಿಯರು ಧ್ವಜಾರೋಹಣ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ, ದೇವಿಪುರ, ತಲಪಾಡಿ. ಮದುವೆ, ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ, ಉತ್ತರ ಕ್ರಿಯೆ, ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸತ್ಸಂಗ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಎಲ್ಲ ರೀತಿಯ ಸೌಲಭ್ಯಗಳ ಸಭಾಮಂದಿರ. ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು. ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ. ಸಂಪರ್ಕಿಸಿ 7975910123 94497 73003. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ ನೀರಲ್ಡು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಮುತಾಲಿಕೆಡು ಶ್ರೀರಾಮ ದಿವ್ಯಮೂರ್ತಿ ಪ್ರತಿಷ್ಠಾಪನಾ ಅಂಗವಾದ ಸೋಮವಾರ ಶಾರದಾ ಮಂದಿರಡು ಲಲಿತ ಸಹಸ್ರನಾಮ, ಭಜನೆ, ಮಹಾಪೂಜೆ ನಡೆತದು. ಅನ್ನ ಸಂತರ್ಪಣೆ ನಡೆತಂಡು.
ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಪರಿಸರದ ಭಕ್ತಾಭಿಮಾನಿ ಬಂಧುಗಳು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ನಿಮಗೆ ಗೊತ್ತಿದೆಯೇ, ವಿಷಕಾರಿ ಪದಾರ್ಥಗಳಿರುವ ಧೂಮಪಾನ ಮತ್ತು ಸೇವನೆಯಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ತಂಬಾಕು ಬಿಡಲು ಹಿಂದೆ ಮನಸ್ಸು ಮಾಡಿ ಸಹಾಯಕ್ಕೆ ನಾವಿದ್ದೇವೆ. ಹಿಂದೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಹಾಗೂ ಔಷಧೋಪಚಾರ ಪಡೆಯಿರಿ. ಕೊಠಡಿ ಸಂಖ್ಯೆ 46, ಟೊಬ್ಯಾಕೋ ಸೆಸೇಷನ್ ಸೆಂಟರ್, ಜಿಲ್ಲಾಸ್ಪತ್ರೆ, ಹಂಪನಕಟ್ಟೆ, ಮಂಗಳೂರು. ಪ್ರಕಟಣೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತ್, ದಕ್ಷಿಣ ಕನ್ನಡ, ಮಂಗಳೂರು. ಪವನ ಕಲಾವಿದರು ಕುಡ್ಲ ಅಭಿನಯದ, ಕಿಶೋರ್ ಡಿಕೆ ನಿರ್ವಹಣೆದ, ನಿತಿನ್ ಹೊಸಂಗಡಿಯರನ ಕತೆ, ನಿರ್ದೇಶನ, ಸಾಹಿತ್ಯದ ತುಯಿಲಕ ಅತ್ತು ನಾಟಕ ಅಂಗಾರೆ ಕುಡ್ಲದ ಪುರಬೋನಡು ಪ್ರದರ್ಶನ ಆದಿತದು. ದಿಂಜಿನ ಪ್ರೇಕ್ಷಕರಿರ್ದು ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರ ಆಂಡು. ನಾಟಕ ಪ್ರದರ್ಶನದ ಲೇಸನ ಉದಿಪನ ಮಲ್ತದ ಪಾತೆರ್ನ ಕಾಪಿಕಾಡ್ ಶ್ರೀ ಮಂತ್ರದೇವತೆ ಸಾನ್ನಿಧ್ಯದ ಪ್ರಶಾಂತ್ ಕಾಪಿಕಾಡ್. ವಿಶೇಷವಾದ ಪವನ ಕಲಾವಿದರು ಕುಡ್ಲ ನಮ್ಮ ಕಿಶೋರ್ ಡಿಕೆ ಕುಂಪಲರಿನ ಪ್ರಾಯೋಜಕತ್ತಡು ನಡತಿನಂಚಿನ ತುಯಿಲಕ ಅತ್ತು ನಾಟಕ ಅಂಜನೆ ಸುಮಾರು ನಾಟಕದ ಪೊಲಬನು ಕೊರ್ದು ಎಡ್ಡ ಕಲಾವಿದರಾತಿರು. ಅರಿಗು ಬೊಕ್ಕ ಅರಣ ತಂಡಗು ದೇವೇರಿ ಎಡ್ಡೆ ಮಲ್ಪಡು ನನಲಾತು ನಾಟಕದ ಉಸ್ತುವಾರಿ ಮಲ್ಪನ ವಿಚಾರನು ಆ ದೇವೇರು ಕೊರಡು ಪಣದು ಶುಭ ಹಾರೈಸಿರು. ಸಿರಚನ ಮಾತಾ ಮಾನಾದಿಗದ ಬಿನ್ನೆರ್ನಗಲ ಒಟ್ಟುಗು ಎಂಚು ಕಾರ್ಯಕ್ರಮಕ್ಕೆ ಶುಭ ಮಾತೆರೆಗಳ ಒಂದನೇ ಮಂತೊಂದು ಅಂಚನೆ ವೇದಿಕೆಡು ಎದುರುತ್ತಿನ ಜನ ಮಾತ ಕಲಾಭಿಮಾನಿಗಳು ಒಂದನೇ ಮಂತೊಂದು ಇನ್ನು ವಿಶೇಷವಾದ ಪವನ ಕಲಾವಿದರು ಕುಡ್ಲ ನಮ್ಮ ಕಿಶೋರ್ ಡಿಕೆ ಕುಂಪಾಲ ಮಿರ್ನ ಪ್ರಾಯೋಜಿತಗಡ್ ನಡಪುನಂಚಿನ ತುಯಿಲಕತ್ ನಿಜವಾದ ಅವು ತುಯಿಲಕತ್ ಆರು ವಿಶೇಷವಾದ ಒಂದು ನಾಟಕದ ಮಸ್ತ್ ನಾಟಕ ಮಂತೊಂದು ಆ ನಾಟಕದ ಪೊಲಪುನ ಕೊರ್ದು ಒಂಜಿ ಎಡ್ಡೆ ಕಲಾವಿದರಾತಿರು ಮಸ್ತ್ ಖುಷಿ ಆವೊಂದುಂಡು ಎಂಕಲ ಊರ್ದ ಒಂಜಿ ಕಲಾವಿದರು ಅರೆಗೆ ಅಂಚನೆ ಅರ್ನ ತಂಡಗ ಮಾತ ಆ ದೇವೇರು ಆರೋಗ್ಯ ಅಂಚನೆ ಭಾಗ್ಯ ಅಂಚನೆ ನನ್ನಾತ್ ನಾಟಕ ಮನ್ಪುನಂಚಿನ ನಾಟಕದ ಆ ಉಸ್ತುವಾರಿ ಮನ್ಪುನಂಚಿನ ವಿಚಾರಣೆ ಮಾತಾರಿಗೆ ಆ ದೇವರು ಕೊರಡೊಂದು ಪನ್ನೊಂದು ಲಕುಮಿ ತಂಡದ ಕಿಶೋರ್ ಡಿ ಶೆಟ್ರ್ ಪಾತಿರೊಂದು ನಾಟಕ ಸಂಸ್ಥೆ ಪಂಡ ಬಾರಿ ಕಷ್ಟದ ಕೆಲಸ. ನಾಟಕದ ಮುತಾಲಿಕೆ ಮಲ್ಪುನ ಕಿಶೋರ್ ಡಿಕೆ ಬಾರಿ ಸೌಮ್ಯದ ವ್ಯಕ್ತಿ ಅಂಚಾದು ಮಾತೆರೆಲ್ಲ ಲೆತ್ತಂದು ಪೋಪಿನ ತಾಕತ್ತು ಅರಡ ಇತ್ತಂಡು ಪಂಡಂದಾಂಡ ಕಲಾವಿದರು ಅರೆಗು ಬೋಡಾಯಿನ ಸಹಕಾರ ಕೊರಿಯರ್ ಪಂದಾಂಡ ಅವು ದಾಲ ಆತು ಬಂಗದ ಬೇಲೆ ಆಪುಚಿ ಐತಾತಿಗೆ ಅವು ಪೋಪುಂಡು ಶುರು ಮಲ್ಪನಗ ಮಾತಲ ಕಷ್ಟನೇ ಕಷ್ಟ ಬತ್ತಂಡಲ ಬೊಕ್ಕ ಇಷ್ಟ ತಿಕ್ಕೊಂಡು ಪನ್ಪಿನವು ನಮ್ಮ ಸಂಸ್ಕೃತಿ ಗೊತ್ತಾಪುಂಡು ಪಂಡದ ನಾಟಕ ತಂಡಗೂ ಶುಭ ಹಾರೈಕೆದ ಪಾತ್ರ ಪಂಡಿರು. ಎಡ್ಡೆ ವಿಷಯ ಒಂದು ದಯಪಂಡ ತುಳು ರಂಗಭೂಮಿ ಮಸ್ತ್ ನಾಟಕದ ಸಂಸ್ಥೆಲು ಉದಿಪನ ಒಂದು ಪುನಗ ಇನಿ ಕಿಶೋರ್ ಡಿಕೆ ಮುಖಾಂತರ ಪವನ ಕಲಾವಿದರು ಬಂದ್ಬಿನ ಈ ಒಂಜಿ ಕಲಾವಿದರನ್ನು ಒಟ್ಟು ಸೇರಿದ ಅದೊಂಜಿ ನಾಟಕದ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೇವೆ. ಪ್ರವೀಣಾಣಿ ಬಲ್ಲಕನೆ ಒಂಜಿ ನಾಟಕದ ಸಂಸ್ಥೆ ಬಂಡ ಭಾರಿ ಕಷ್ಟದ ಕೆಲಸ. ಅವು ನಮ್ಮ ಅವೇನು ಮುತಾಲಿಕೆ ಮಲ್ಪುನಾರು ಕಿಶೋರ್ ಡಿಕೆ ಯಾರು ಭಾರಿ ಒಂಜಿ ಸೌಮ್ಯದಾರು ಅಂಚದ ಮಾತಾಡ ಲೆತ್ತೊಂದು ಕುನಪಿನ ಅಂಚಿನ ತಾಕತ್ತಾರ ಇತ್ತನ್ನು ಬಂದಾಡ ಕಲಾವಿದರು ಅದಕ್ಕೆ ಬೊಡಾಯನಂಚಿನ ಸಹಕಾರ ಕೊರಿಯರ್ ಬಂದಾಡ ಖಂಡಿತವಾದ್ಲ ಹೌದು ಆಲ ಅದು ಬಂಗದ ಕೆಲಸ ಆಪುಜಿ ಐತಾದಿಗೆ ಹೊರ ಹೋಗ್ಬಿಡು ಸುರು ಮಲ್ಪನಾಗ ಮಾತ್ರ ಅಂತ ಕಷ್ಟ ಆಪುಡು ಕಷ್ಟ ಪ್ರತಿಯೊಂದು ಎಲ್ಲ ಕಷ್ಟ ಬತ್ತನ ಪಕ್ಕ ಇಷ್ಟ ತಿಕ್ಕೊಂಡು ಬಂದ್ಬಿನವು ನಮ್ಮ ಸಂಸ್ಕೃತಿ ಗೊತ್ತಾಗ್ಬಿಡು. ಇನ್ನು ಪವನ ಕಲಾವಿದರು ಮಲ್ತದು ಮಾತ ಕಲಾವಿದರು ಒಂಜಿ ಪಾವನ ಮಲ್ತಿಲ ಕಾಂಡು ಖಂಡಿತವಾದ್ಲ ಈ ಒಂಜಿ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಪಡೆಯಡು ಐನಾತ ನಾಟಕಗಳು ತಿಕ್ಕಡು ಸುರುಕೊಂತ ನಾಟಕ ಕಮ್ಮಿ ತಿಕ್ಕೊಂಡು ಅಂಚೆ ಪಂಡ ನಮ್ಮ ದತಿಕೆಟ್ಟನ ಪೋಂಡು ಆಯ್ನಾತ ನನ್ನ ದುಂಬುಗಳ ನಾಟಕವನ್ನು ಪ್ರಯೋಗ ಮಲ್ತೊಂದು ಪೋಯಾರು ಬಂದಾನ ಖಂಡಿತವಾದ್ಲ ನಮ್ಗೆ ಯಶಸ್ಸು ತಿಕ್ಕುನಿಗೆ ದಾಲದ ಸಂಶಯ ನೆಜ್ಜಿ. ಕೊಲ್ಯ ಬಿಲ್ಲವ ಸಂಘದ ಹರೀಶ್ ಮುಂಡೋಳಿ ಪಾತಿರೊಂದು
ಕಿಶೋರನ್ನೇ ಉಳ್ಳಾಲ ಭಾಗಡು ಮಲ್ಲ ಕಲಾವಿದರು ಬೇತೆ ಬೇತೆ ನಾಟಕ ಮಲ್ತೊಂದು ತುಳುನಾಡು ರಂಗಭೂಮಿಡು ನಾಟಕ ಕಲಾವಿದರಾದ ಪುಗಡ್ತ ಪಡೆಯೊಂದಿರು ನನ್ನ ದುಂಬಗ್ಲ ಕಲಾ ಸೇವೆ ಇಂಚೆನೆ ದುಂಬರೆಡು ಪಡೆದು ಹಾರೈಸಿರು. ಶಾರದಾ ಮಾತನ ಒಂಜಿ ಅನುಗ್ರಹವಾಗಿ ಅರೆಗೆ ಉಪ್ಪಾಡ ಬಂದ ನಟೊಂದು ಬಹುಶಃ ಒಂಜಿ ನಾಟಕ ತಂಡನು ಕಟ್ಟರೆ ಕಿಶೋರಣ್ಣ ಪಂಡೇರು ಎದು ಕಷ್ಟ ಉಂಡು ಆ ಒಂಜಿ ನಾಟಕ ಪ್ರಾಕ್ಟೀಸ್ ಮಂತದು ಒಂಜಿ ವೇದಿಕೆಡು ಪ್ರಥಮ ಪ್ರದರ್ಶನ ಕೊರೋಡಂಡ ಏತು ಕಷ್ಟ ಉಂಡು ಪಂಡದು ಐತ ವ್ಯವಸ್ಥಾಪಕರಿಗೆ ಮಾತ್ರ ಗೊತ್ತು ಮಾತಾ ಕಲಾವಿದರನ್ನು ಒಟ್ಟುಗೂಡಿಸಾದು ಅಕ್ಲಕ್ಲನ ಟೈಮಗು ಐನು ಅಡ್ಜಸ್ಟ್ ಮಾಡ್ತದೆ ಒಂಜಿ ನಾಟಕ ಗೊಬ್ಬನು ಬಂಡ ಅವು ಮಲ್ಲ ಸಾಹಸನೆ ಸರಿ ಆ ನೆಲೆಟ್ಟು ಇನಿ ಕಿಶೋರನ್ನೇ ಉಳ್ಳಾಲ ಬಾಗೋಡು ಒಂಜಿ ಮಲ್ಲ ಕಲಾವಿದರು ಹಲವಾರು ನಾಟಕ ತಂಡೋಲಡು ಅತಂದೆ ಬೇತೆ ಬೇತೆ ನಾಟಕಗಳು ಮಂತಂದು ಆ ಭಾಗದ ಒಂಜಿ ನಾಟಕ ಕಲಾವಿದರಾದ ತುಳು ರಂಗಭೂಮಿ ಕಲಾವಿದರಾದ ಇನಿ ಪ್ರಸಿದ್ಧಿ ಪಡೆದರು. ಬಹುಶಃ ನನ್ನ ದುಮ್ಮುಗಲ ಇನ್ನ ಕಲಾ ಸೇವೆ ಅಪ್ಪೆ ಶಾರದಾ ಮಾತನ ಅನುಗ್ರಹ ಅರಿಯರಿಗೆ ಒಪ್ಪಡು. ಈ ಪೊರ್ತು ನಾಟಕ ಕಲಾವಿದರು ನಜೀರ್ ಕೊಣಾಜೆ ಬೊಕ್ಕ ಕತೆ ನಿರ್ದೇಶನ ಸಂಭಾಷಣೆ ಸಾಹಿತ್ಯ ರಚನೆ ಮಲ್ತಿನ ನಿತಿನ್ ಹೊಸಂಗಡಿಯರಿಗೆ ಮಾನಾದಿಗೆ ಸಂದಾಯರು. ಇತ್ತ ನಾಟಕದ ಅಭಿನಯ ಮಲ್ಪನ ಮುಂದಿರ ಬಂಡ ಒಂಜಿ ಆರೋಗ್ಯದ ಸಮಸ್ಯೆ ಇರ್ದ ಹತ್ರ ಒಂಜಿ ನಾಟಕ ನಮ್ಮ ಆರ್ಸ ಉಪ್ಪು ಅದನ್ನ ಬೇತೆ ಬೇತೆ ಊಟದಕ್ಕೂ ಹೊಸಂಗಡ್ಡಿ ಮಂಜೇಶ್ವರಡೆ ಹೆಚ್ಚಿನ ಉಪ್ಪುನಿ ಅಂಚಿತಿ ನಮ್ಮ ಕಲಾವಿದರನ್ನು ಹೆಚ್ಚು ಉಂಡು ಮಂತ ಕುಡ್ಲಾಡು ಹೆಚ್ಚು ಉಂಡು ಮಂತನಲ್ಲ ಮಂಜೇಶ್ವರದ ಹೊಸಂಗಡದ ಬಾಗಡ್ಲ ಎತೋ ಕಲಾವಿದರ ನಕಲು ಒಂಜಿ ಗುಲ್ಪುಗ್ ಬತ್ತದ ಕುತೂಳ ನಾಟದ ಮಣ್ಣು ನಾಟಕರ ತನ್ನ ಚಾತುಪುಣ ಮಿನ್ಕಂಡು ನಕಲು ಅಕ್ಲೆಗ್ಲ ಈ ಸಂದರ್ಭಡು ನಿತಿನ್ಲ ಹೊಸಂಗಡಿದಾರು ಅರೆಗ್ಲ ಈ ಸಂದರ್ಭಡು ತನ್ನ ಕಲಾ ಬದುಕಲ್ಲ ಕಲಾ ಸೇವೆನ ಶಾರದಾ ಮಾತನ ಸೇವೆಲ್ಲ ಕಲಾ ಸೇವೆಲ್ಲ ಮಲ್ತೊಂದು ಬತ್ತನಾರು ಶ್ರೀಯುತ ನಿತಿನ್ ಹೊಸಂಗ. ದೈವ ಚಿಂತಕರು ನಾಟಕ ಕಲಾವಿದರು ಧನು ಕುಲಾಲ್ ಬೋಳಂತೂರು ಜಿಎ ಬೋಳಾರ್ ತಾಲೂಕ್ ಪಂಚಾಯತ್ ಸದಸ್ಯರು ಯಶವಂತ್ ದೇರಾಜೆ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಹರೀಶ್ ಮುರುಕಟ್ಟೆ ಪ್ರವೀಣ್ ಕುಲಾಲ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಜೀವನ್ ಕುಮಾರ್ ತೊಕ್ಕೋಟು ಚಾಪರ್ಕ ತಂಡದ ತಿಮ್ಮಪ್ಪ ಕುಲಾಲ್ ಇಂಚಿತಿ ಪ್ರಮುಖರು ಉದಿಪನಲೆಸ್ಟ್ ಪಾಲ್ಪಡೆದು ನಾಟಕ ತಂಡಗೂ ಶುಭ ಹಾರೈಸಿರು. ಪ್ರವೀಣ್ ಎಸ್ ಕುಂಪಲ ಸಭೆ ನೆತ್ಕೊಂದು ಸಭೆ ಸ್ಥಾರಕೆ ಮಲ್ತೇರು. ಕಿರಣ್ ಕೊಲ್ಯ ಸೊಲ್ಮೆ ಸಂದಾಯರು. ಉಳ್ಳಾಲ ಬರಿಕೆ ಗುತ್ತು ಚಾವಡಿ ಉಳ್ಳಾಲ ಬೈಲು ಉಳ್ಳಾಲ ಶ್ರೀ ವೈದ್ಯನಾಥ ಜುಮಾದಿ ಬಂಟ ದೈವಗಳಿಗೆ ಧರ್ಮ ನೇಮ ದಿನಾಂಕ 16/2/2024 ಶುಕ್ರವಾರದಿಂದ 18/2/24 ಆದಿತ್ಯವಾರದವರೆಗೆ. ದಿನಾಂಕ 15 ಗುರುವಾರ ಸಂಜೆ 6ರಿಂದ ವೈದಿಕ ವಿಧಿಗಳು. ದಿನಾಂಕ 16 ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ನಾಗದೇವರಿಗೆ ಕಲಶಾಭಿಷೇಕ, ನಾಗತಂಬಿಲ, ದೈವಗಳಿಗೆ ಪರ್ವ ಪ್ರಸಾದ ವಿತರಣೆ. 10 ಗಂಟೆಗೆ ಚಪ್ಪರ ಮುಹೂರ್ತ. ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥ ಭಂಡಾರ ಮನೆಯಿಂದ ಭಂಡಾರ ಆಗಮನ. ದಿನಾಂಕ 17 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಜುಮಾದಿ ಬಂಟದೈವದ ನೇಮ. 11:30ಕ್ಕೆ ಪೂರ್ಣಕುಂಭ ಸ್ವಾಗತದೊಂದಿಗೆ ತಂತ್ರಿಗಳ ಆಗಮನ. ಮಧ್ಯಾಹ್ನ 12 ಗಂಟೆಗೆ ಪಲ್ಲಪೂಜೆ. 1 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ 2:30ರಿಂದ ಸಂಜೆ 5:30ರವರೆಗೆ ಕುಣಿತ ಭಜನೆ ಹಾಗೂ ಭಕ್ತಿಗಾನ ನಾಟ್ಯ ವೈಭವ ತೋನ್ಸೆ ಪುಷ್ಕಳ್ ಕುಮಾರ್ ಸಾರಥ್ಯದಲ್ಲಿ. ಪ್ರಾಯೋಜಕರು ಉಳ್ಳಾಲ ಬರಿಕೆಗುತ್ತು ಯುವ ಸಂಗಮ ಉಳ್ಳಾಲ ಬೈಲ್. ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥ ನೇಮ. 12 ಗಂಟೆಗೆ ಭಂಡಾರ ಹೊರಡುವುದು. ದಿನಾಂಕ 18 ಆದಿತ್ಯವಾರ ಸಂಜೆ 7 ಗಂಟೆಗೆ ಕುಟುಂಬದ ಕಲ್ಲುಟಿ ಪಂಚುರ್ಲಿ ಗುಳಿಗ ದೈವಕ್ಕೆ ಎಣ್ಣೆ ಬೂರ್ಯ. ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ. 9ರಿಂದ ಕಲ್ಲುಟಿ ಪಂಚುರ್ಲಿ ಗುಳಿಗ ದೈವಕ್ಕೆ ನರ್ತನ, ಕೋಲ ಸೇವೆ. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು, ಟ್ರಸ್ಟಿಗಳು, ಉಳ್ಳಾಲ ಬರಿಕೆ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ ಉಳ್ಳಾಲ ಬೈಲು. ವಿಠಲ್ ಶೆಟ್ಟಿ, ಬೆಜ್ಜಾ ಮಾಗಂದಡಿ ಕುಟುಂಬದ ಹಿರಿಯಸ್ಥರು. ಸುನಿಲ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು. ಸರ್ವ ಸದಸ್ಯರು ಉಳ್ಳಾಲ ಬರಿಕೆಗುತ್ತು ಧರ್ಮನೇಮ ಸಮಿತಿ ಉಳ್ಳಾಲ ಬೈಲು. ಕುಟುಂಬಸ್ಥರು, ಬಂಧುಗಳು ಹಾಗೂ 8 ಸ್ಥಳದವರು ಮತ್ತು ಗ್ರಾಮದ 10 ಸಮಸ್ತರು ಹಾಗೂ ಉಳ್ಳಾಲಬೈಲು ಶ್ರೀ ವೈದ್ಯನಾಥ ಸೇವಾ ಸಮಿತಿಯ ಸರ್ವ ಸದಸ್ಯರು. ಗೌರವಾಧ್ಯಕ್ಷರು, ಅಧ್ಯಕ್ಷರು
ಮುಂಡಯಾನೆ ಶ್ರೀ ದಾಮೋದರ್ ಪೂಜಾರಿ, ಅರ್ಚಕರು ಉಳ್ಳಾಲಬೈಲು ಶ್ರೀ ವೈದ್ಯನಾಥ ಸೇವಾ ಸಮಿತಿ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡೆ 49ನೇ ದಿನದ ಸಂಧ್ಯಾ ಭಜನೋತ್ಸವ ಬುಧವಾರ ನಡೆದಿದೆ. ದೇವರ ಎದುರು ಭಾಗಗಳು ಇದು ಮತ್ತು ರಚನ ಯೋಜನೆ ಜನಾಧಿಕ ಅಂದಾದೀಪನ ಅಲ್ಲಾರ ಈ ಕಾರ್ಯಕ್ರಮ ಉಪಸ್ಥಿತರಿದ್ದರು. ಶ್ರೀ ಕೀರ್ತನ್ ಬೊಕ್ಕ ಶ್ರೀಮತಿ ಜ್ಯೋತಿ, ಕೀರ್ತನ್ ಕುಲಾಲ್ ಬೊಕ್ಕ ಶ್ರೀಮತಿ ಜ್ಯೋತಿ ಚಿತ್ರಾಂಜಲಿ ನಗರ ದಂಪತಿಗಳಿಗೆ ಆತ್ಮೀಯವಾದ ಸ್ವಾಗತ ಬಂದಿಲ್ಲ. ಈ ಕ್ಷೇತ್ರದ ಮಿತ ಅಪಾರమైన ಭಕ್ತಿ ತೀರ್ದು ಈ ಕ್ಷೇತ್ರದ ಭಕ್ತಿರಾದ ನಮ್ಮೊಟ್ಟಿಗೆ ಬಂದು ಸೇರಿನ ಶ್ರೀ ಕೀರ್ತನ್ ಬೊಕ್ಕ ಶ್ರೀಮತಿ ಜ್ಯೋತಿ ಚಿತ್ರಾಂಜಲಿ ನಗರ ಮಗಳಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಕ್ಷೇತ್ರದ ಪರವಾದ ಗೌರವದ ಶಾಲು ಪಾರ್ದು ಸ್ವಾಗತ ಮಾಡ್ಕೊಳ್ತಾರ ವಿನಂತಿ. ಈ ಕ್ಷೇತ್ರಕ್ಕೆ ಬಂದದ ವಿಶೇಷమైన ಈ ಕ್ಷೇತ್ರ ವಿಶೇಷವಾದ ನಮ್ಮೊಟ್ಟಿಗೂ ಕುಂಪಲ ಚಿತ್ರಾಂಜಲಿ ನಗರದ ಶ್ರೀಮತಿ ಜ್ಯೋತಿ ಬೊಕ್ಕ ಕೀರ್ತನ್, ಕುಮಾರಿ ಸಂಯುಕ್ತ, ಕೊಲ್ಯದ ಶ್ರೀಮತಿ ನಂದಿನಿ ಬೊಕ್ಕ ವಿಶ್ವನಾಥ, ಶ್ರೀಮತಿ ಯಾದವಿ ಚಿತ್ರಾಂಜಲಿ ನಗರ ಕುಂಪಲ, ಜಗದೀಶ್ ಗಟ್ಟಿ ಕೊಲ್ಯ, ಕಿಶೋರ್ ದೇವಾಡಿಗ ಮುಗ್ರೋಡಿ തുടർ ಬೆಳಗಾದ 49ನೇ ದಿನದ ಸಂಧ್ಯಾ ಭಜನ ಸೇವೆಯನ್ನು നടപ്പാದ ಕೊರಿಯರಿ. ಭಜನಾ ಸೇವೆಯನ್ನು ನಡೆಪಾದಕೊಂಡು ಪಡೆದು ಶ್ರೀ ಸತ್ಯನಾರಾಯಣ ಭಜನ್ ಮಂದಿರ ಬಗಬೇಲ ಮುಗಳ ವಿನಂತಿ ಮಾಡ್ತಾರೆ. Ganga
ಬಗಂಬಿಲ ಶ್ರೀ ಸತ್ಯನಾರಾಯಣ ಭಜನ ಮಂದಿರದ ಭಕ್ತ ವೃಂದದಗಳು 71ನೇ ದಿನದ ಸಂಧ್ಯಾ ಭಜನ ಸೇವೆನೆ ನಡಪಾದು ಕೊರಿಯರಿ. ಅನುಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿಯಿಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, ಬೈ ಒನ್ ಗೆಟ್ ಒನ್ ಫ್ರೀ ವಿತ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ, ಗೆಟ್ ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ ಫೋನ್ಸ್. ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ. 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್ ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ. ಪ್ರಧಾನ ಕಚೇರಿ ಕೋಟೆಕಾರು, ರೈತ ಸದನ ಸಹಿತ 7 ಶಾಖೆಗಳನ್ನು ಹೊಂದಿರುವ ಸಹಕಾರ ಸಂಘ. ಗ್ರಾಹಕ ಬಂಧುಗಳ ಅನುಕೂಲಕ್ಕಾಗಿ ದಿನಾಂಕ 15/8/2023 ಜಾರಿಗೆ ಬರುವಂತೆ ನಿರಕು ಠೇವಣಿಯ ಬಡ್ಡಿ ದರಗಳನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ. ಕ್ರಮ ಸಂಖ್ಯೆ 1, 46 ದಿನಗಳಿಂದ 180 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5%. ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5%. ಕ್ರಮ ಸಂಖ್ಯೆ 2, 181 ದಿನಗಳಿಂದ 365 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5.5%. ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5.5%. ಕ್ರಮ ಸಂಖ್ಯೆ 3, 13 ತಿಂಗಳಿಂದ 24 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.0%. ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 8.5%. ಕ್ರಮ ಸಂಖ್ಯೆ 4, 25 ತಿಂಗಳಿಂದ 60 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.5%. ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 9.0%. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ.
ವಿಜಯದ ಲೂಡ್ಸ್ ಸೆಂಟ್ರಲ್ ಸ್ಕೂಲ್ದ ರಥದ ಮಹೋತ್ಸವದ ಸಂಭ್ರಮಲು ಗುರುವಾರ ನಡೆದವು. ಲೇಸ್ಟ್ ಮಲ್ಲಬಿನರಾದ ಪಾಲ್ಪಡೆಯಿನ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಇಳಿದ ಶಿಕ್ಷಣಡು ಮೌಲ್ಯದ ಕೊರತೆ ತೋಚೊಂದುಂಡು. ವಿದ್ಯಾರ್ಥಿಗಳಿಗೆ ಜಾತ್ಯತೀತ ಬೊಕ್ಕ ಮೌಲ್ಯಯುತ ಶಿಕ್ಷಣದ ಅಗತ್ಯ ಉಂಡು. ವಿದ್ಯಾರ್ಥಿ ಸಮೂಹ ಬಲಿಷ್ಠ ಆಂಡ ಭಾರತ ವಿಶ್ವಡೆ ಒಂದನೇ ಸ್ಥಾನಕ್ಕೆ ಮುಟ್ಟುನಿಟ್ಟು ಅನುಮಾನ ಇಚ್ಚಿ ಪಣ ತೆರಿಪಾಯರು. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇಗ್ರೌಂಡ್ನಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ನಿಮ್ಮಂಥವ್ರು ಬಲಿಷ್ಠ ಆದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾದಂಥ ಈ ಶಿಕ್ಷಣವನ್ನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡುವುದೇ ಇದು ದೇಶಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಎಲ್ಲ ಹೆತ್ತವರು ನಾನು ಇವತ್ತು ಅಭಿನಂದಿಸ್ತೇನೆ. ಅತ್ಯುತ್ತಮವಾದ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ತಾವಿತ್ತು ಸೇರ್ಪಡೆಗೊಳಿಸಿದಿರಿ. ನನಗೆ ವಿಶ್ವಾಸ ಇದೆ ಇಲ್ಲಿ ತಮ್ಮ ಶಿಕ್ಷಣ ಪಡೆದುಕೊಂಡು ಹೊರಗೆ ಬಂದಂಥ ಸಂದರ್ಭದಲ್ಲಿ ಲೋಡ್ ಸೆಂಟ್ರಲ್ ಸ್ಕೂಲ್ ಕ್ಯಾಂಪಸ್ಸಿಂದ ಪಾಸಾಗಿ ನಿಮ್ಮ ಮಕ್ಕಳು ಹೊರಗೆ ಬಂದಂಥ ಸಂದರ್ಭದಲ್ಲಿ ಅವರು ನಿಮ್ಮ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ನಿಮ್ಮ ಆಸ್ತಿ ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ಇಲ್ಲಿಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರು ಅವರು ತಯಾರು ಮಾಡ್ತಾರೆ, ಅವರು ಆಗ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲ ಈ ಶಿಕ್ಷಣ ಇವತ್ತು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗಿ ಕೊಡುವಂಥ ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಈ ಒಂದು ಶಿಕ್ಷಣ ಕ್ಷೇತ್ರಗಳು ಬಹುಶಃ ಈಗಿನ 2024 2030 ಅಂತಲ್ಲ, ನನಗೆ ವಿಶ್ವಾಸ ಇದೆ 2050 ಕೂಡ 2060 ಕೂಡ ನಿಮ್ಮ ಮಕ್ಕಳು ದೊಡ್ಡವರಾದಾಗ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಹೇಗೆ ಅತ್ಯಂತ ಸತ್ಪ್ರಜೆಯಾಗಿ ಎಲ್ಲರ ಜೊತೆ ಸ್ಪರ್ಧಾತ್ಮಕ ಸಮಾಜದಲ್ಲಿ ಜೀವನ ಮಾಡಬೇಕಾ, ಅದಕ್ಕೆ ಬೇಕಾಗುವಂಥ ಎಲ್ಲ ವೈಯಕ್ತಿಕ ಮತ್ತು ವ್ಯಕ್ತಿತ್ವದ ಮತ್ತು ಇವತ್ತು ನಿಮ್ಮ ಶಿಕ್ಷಣ ಸಿಗ್ತದೆ ಎಂಬ ನನಗೆ ಅತ್ಯುತ್ತಮವಾದ ಆತ್ಮವಿಶ್ವಾಸ ಇದೆ. ಅದು ನಮ್ಮ ದೊಡ್ಡ ಮಟ್ಟದ ದೂರದೃಷ್ಟಿ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾಕೆಂತ ಹೇಳಿದರೆ ಬಹುಶಃ ನಮ್ಮ ಮಕ್ಕಳಿಗೆ ಶಿಕ್ಷಣ ಜೊತೆಯಲ್ಲಿ ಅವರ ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ಕೂಡ ನಮಗೆ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಬಹುಶಃ ಇವತ್ತಿನ ಸಾಮಾಜಿಕ ಮತ್ತು ರಾಜಕೀಯದ ಜೀವನದಲ್ಲಿ ಸರ್ವ ಜನರ ಪ್ರೀತಿ ವಿಶ್ವಾಸವನ್ನು ಪಡೆದುಕೊಂಡು ಎಲ್ಲ ಜಂಜಾಟವನ್ನು ಮತ್ತು ಟೆನ್ಷನ್ ಸಮರ್ಪಕವಾಗಿ ಮತ್ತು ಸಕಾರಾತ್ಮಕವಾಗಿ ಸ್ವೀಕರಿಸುವಂಥ ವ್ಯಕ್ತಿತ್ವ ಬಂದಿದ್ದರೆ ಅದು ನನಗೆ ಸೈಂಟ್ ಜೊರೋಸದಲ್ಲಿ, ಸೈಂಟ್ ಅಲೋಷಿಯಸ್ನಲ್ಲಿ, ಮಹಾವೀರ ಕಾಲೇಜ್ ಮತ್ತು SDM ಕಾಲೇಜ್ ಸಿಕ್ಕಿದಂಥ ಶಿಕ್ಷಣ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಗುರ್ಕಾರ್ಮಿನ ವಯಸ್ಸಿನ ಕುಡ್ಲದ ಬಿಷಪ್ ಬೊಕ್ಕ ಕ್ಯಾಥೋಲಿಕ್ ಬೋರ್ಡ್ ಆಫ್ ಎಜುಕೇಷನ್ ದ ಅಧ್ಯಕ್ಷರು ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಂಧಾನ ಪಾತಿರೊಂದು ಶಿಕ್ಷಣ ಸಂಸ್ಥೆಡು ಕಲ್ತಿನ ಅವ್ಯತ ವಿಚಾರలను ಮೈಗೂಡಿಸಾ ಒಂದು ಸಮಾಜಗ ಬೊಲ್ಪುನ್ ಕೊರ್ಪಿನ ವಿದ್ಯಾರ್ಥಿಗಳು ಆವಡು ಬಣ ತೆರಿಪಾಯರು. It has huge amount of efforts that have gone in. Once a group of ladies wanted to listen from a silversmith how he purifies the silver. The silver is bought and he purifies it, removing the dross by boiling it at a high temperature, heating it up. When it gets boiled and gradually separates the dross, the dirt. Then they asked, how do you know that this silver is sufficiently clean and it has no more dross, no more dirt in it? He said, I know a technique. When I look at it, if my face is visible in that crucible, well, I know that it is clean. The face has to be visible. I believe for silver years now, your faces, my dear students, must be visible here in the vicinity. Not merely in the campus here, but when you go out, when you go wherever in the world, your silver face or the face of Luddite family must be visible in you as you reflect the Lourdes Central School, the vision, mission and all the programs that have gone in. ಕ್ಯಾಥೋಲಿಕ್ ಬೋರ್ಡ್ ಆಫ್ ಎಜುಕೇಷನ್ ದ ಕಾರ್ಯದರ್ಶಿ ವಂದನೀಯ ಆಂಟನಿ ಮೈಕಲ್ ಸೆರಾ, ಬ್ರಹ್ಮಾವರ ಲಿಟ್ಲ್ ರಾಕ್ ಇಂಡಿಯನ್ ಸ್ಕೂಲ್ ದ ನಿರ್ದೇಶಕರು ಪ್ರೊಫೆಸರ್ ಮ್ಯಾಥ್ಯಾಸಿ, NRI ಮೈಕಲ್ ಡಿಸೋಜಾ ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು. ಪ್ರಾಂಶುಪಾಲರು ವಂದನೀಯ ರಾಬರ್ಟ್ ಡಿಸೋಜಾ ಶಾಲೆದ 25ನೇ ವರ್ಷದ ಸಾಧನದ ವಿವರಣೆ ಕೊರಿಯರು. ಈ ಪೊರ್ತು ವಿಧಾನಸಭಾ ಸಭಾಧ್ಯಕ್ಷರು UT ಖಾದರ್ರೆಗೂ ಮಾನಾದಿಗೆ ಸಂದಾಯರು. May I request the Bishop of Mangalore, Most Reverend Dr. Peter Paul Saldana,
to felicitate Shri U.T. Khadar, and I request ಫ್ಲಾವಿಯೋ ಡಿಸೋಜಾ, ಪ್ರಮುಖರು ವಂದನೀಯ ವಿಲ್ಸನಿಯಲ್ ಡಿಸೋಜಾ, ವಂದನೀಯ ಫರ್ಡಿನಂಡ್ ಗುನ್ಸ್ವಾಲಿಸ್, ವಂದನೀಯ ಮೈಕಲ್ ಲೋಬೋ, ವಿಜಯ್ ಚರ್ಚ್ ಪಾಲನಾ ಮಂಡಳಿ ಉಪಾಧ್ಯಕ್ಷರು ಅಶೋಕ್ ಪಿಂಟೋ, ಕಾರ್ಯದರ್ಶಿ ಅವಿಟಾ ಪಿಂಟೋ, ಅಗಸ್ಟಿನ್ ರಾಡ್ರಿಗಸ್, ಡಾಕ್ಟರ್ ರಶ್ಮಿ ಡಿಸೋಜಾ, ರಿತಿಕಾ ಜಿಂದಾಲ್, ಉಪ ಪ್ರಾಂಶುಪಾಲರು ಬೆಲಿಟಾ ಮಸ್ಕರೇನಸ್, ಅನಿತಾ ಥಾಮಸ್, ವಿದ್ಯಾರ್ಥಿ ನಾಯಕಿಯರು ರೀದಿ ಚೌಟಾ, ರಿಯೋನ್ ಮೊಂತೆರೋ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಾಲಾ ಸಂಚಾಲಕರು ವಂದನೀಯ ಡಾಕ್ಟರ್ ಜಾನ್ ಬ್ಯಾಪಿಸ್ಟ್ ಸಲ್ದಾನ ಸಭೆ ನೆತ್ಕೊಂಡಿರು. ಉಪ ಪ್ರಾಂಶುಪಾಲರು ಬೆಲಿಟಾ ಮಸ್ಕರೇನಸ್ ಸೊಲ್ಮೆ ಸಂದಾಯರು. ವಿದ್ಯಾರ್ಥಿಗಳು ಕ್ಷಿತಿ ಜಿ ಶೆಟ್ಟಿ, ಶಾರ್ವಿ ಶೆಟ್ಟಿ, ಕೀತ್ ಡಿಸೋಜಾ, ದಿಯಾ ರಾಡ್ರಿಗಸ್, ನಮನ್ ಆಚಾರ್ಯ, ಎಸ್ತರ್ ಫೆರ್ನಾಂಡಿಸ್, ಸಾನ್ವಿ ರೈ ಎಬಿ, ಚೆರಿಲ್ ಬೊಕ್ಕ, ಥನ್ವಿ ರೈ ಸಭೆ ಸುಧಾರಿಕೆ ಮಾಡ್ತೇರು. ಶಿಕ್ಷಕಿ ಶೈಲಾ ಪಿರೇರಾ, ದೀಪಾ ಡಿಸೋಜಾ ಕಾರ್ಯಕ್ರಮ ನಿರ್ವಹಣೆ ಮಾಡ್ತೇರು. ಎಲ್ಲ ರೀತಿಯ ಮನೆ ಬಳಕೆಯ ಸಾಮಗ್ರಿಗಳು, ಪ್ಲಾಸ್ಟಿಕ್ ಸಾಮಗ್ರಿಗಳು, ಸ್ಟೀಲ್ ಪಾತ್ರೆಗಳು, ಚಪ್ಪಲಿಗಳು ಇತ್ಯಾದಿಗಳ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಅತ್ಯಂತ ಮಿತ ದರ, ಗುಣಮಟ್ಟದ ಸಾಮಗ್ರಿಗಳು. ಆಸೆಗೋಡಿ ಪರಿಸರದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಮಾಲಕರು ಸಲೀಂ ಮೆಗಾ, ಆರ್ವಿ ಆರ್ಕೆಟ್, ಎಸ್ಬಿಐ ಬ್ಯಾಂಕ್ ಹತ್ತಿರ, ಆಸೆಗೋಡಿ, ಉಳ್ಳಾಲ ತಾಲೂಕು. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Motimhal, Hampankata, Mangalore, and near ARC, Ullalbail, Tokot. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ 8ನೇ ದಿನದ ಸಂಧ್ಯಾ ಭಜನೋತ್ಸವ ಗುರುವಾರ ನಡೆತಂಡು. ಶ್ರೀಮತಿ ಜಯಲಕ್ಷ್ಮಿ ಬೊಕ್ಕ ಲೋಕೇಶ್ ಭಂಡಾರಿ, ಶ್ರೀಮತಿ ನಿಶ್ಮಿತಾ ಬೊಕ್ಕ ರಿತೀಶ್ ಬಗಂಬಿಲ, ಕುಂಪಲ ಕೃಷ್ಣನಗರದ ಶ್ರೀಮತಿ ಸ್ವಾತಿ ಬೊಕ್ಕ ಸುಧೀರ್, ಚಿತ್ರಾಂಜಲಿ ನಗರದ ಶ್ರೀಮತಿ ಕೀರ್ತನ ಬೊಕ್ಕ ಕುಮಾರ್, ಕುಮಾರಿ ಪ್ರೇಕ್ಷಿತಾ, ನಿಸರ್ಗದ ಚಂದ್ರಶೇಖರ ಗೌಡ, ನಿಸರ್ಗದ ಶ್ರೀಮತಿ ಪ್ರಿಯಾ, ಕುಮಾರಿ ನಿಯಾ ತುಡರ್ ಬೆಳಗಾದ 8ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಕಾಪಿಕಾಡ್ ಶ್ರೀ ಕೃಷ್ಣ ಭಜನ ಮಂದಿರದ ಭಕ್ತ ವೃಂದದಕಲು ಸಂಧ್ಯಾ ಭಜನ ಸೇವೆಯನ್ನು ನಡೆಪಾದ ಕೊರಿಯರು.